ಬೆಳ್ತಂಗಡಿ ತಾಲೂಕಿನ ಮಿನಿ ವಿಧಾನಸೌಧ ಭ್ರಷ್ಟಾಚಾರದಿಂದ ತುಂಬಿದೆ ಎಂದು ಬೆಳ್ತಂಗಡಿ ತಾಲೂಕಿನ ಮಾಜಿ ಶಾಸಕರಾದ ವಸಂತ್ ಪಂಗೀರ್ ಅವರು ಆರೋಪಿಸಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಾನು ಇತ್ತೀಚೆಗೆ ಶಾಸಕರಾದ ಹರೀಶ್ ಪೂಂಜಾರ್ ಅವರ ಅನುದಾನದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದ ಕಾರಣ ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯ್ಕ್ ಅವರು ಉತ್ತರಿಸಿದ್ದಾರೆ. ಆದರೆ ಅವರು ಉತ್ತರಿಸುವ ಅವಶ್ಯಕತೆ ಇಲ್ಲ. ಇಡೀ ಬೆಳ್ತಂಗಡಿ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಗೂಡಾಗಿದೆ. ತಾಲೂಕಿನ ತಹಶೀಲ್ದಾರ್ ಒಬ್ಬ ದೊಡ್ಡ ಭ್ರಷ್ಟ ಆಗಿದ್ದು, ಇದಕ್ಕೆ ಕೆಲವು ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ. ಇದನ್ನು ಸರಿಪಡಿಸದಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಸುತ್ತೇವೆ ಎಂದು ಹೇಳಿದರು. ನೀವು ಮೂವರು ಅಂದರೆ ಶಾಸಕರು, AC ಅವರು, ತಹಶೀಲ್ದಾರು ಅಲ್ಲದೆ ನಮ್ಮ ರಾಜೇಶ್ ಶೆಟ್ಟಿ ಅವರು ಸೇರಿ ತಾಲೂಕನ್ನು ಲೂಟಿ ಮಾಡ್ತಾ ಇದ್ದೀರಿ. ಈ ವಿಚಾರದಲ್ಲಿ ನಾನು DC ಅವರಿಗೆ ಸದ್ಯದಲ್ಲಿ ಪತ್ರವನ್ನು ಬರೀತೇನೆ ಅಂತ ಹೇಳಿದ ವಿಚಾರವನ್ನು ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನಾನು ಅನೇಕ ಬಾರಿ ನಮ್ಮ AC ಅವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿ ನೋಡ್ತೀನಿ. ಸರ್ಕಾರಿ ಅಧಿಕಾರಿಗಳಿಗೆ ಗೌರ್ಮೆಂಟ್ ಸೀಮ್ ಕೊಡುವಂಥದ್ದೆಲ್ಲ ಗೊತ್ತಿದೆ. DC ಅವರಿಗೆ, ತಹಶೀಲ್ದಾರಿಗೆ, ಕೆಳಗಿನ ಅಧಿಕಾರಿಗಳಿಗೆ ಕೂಡ ಸರ್ಕಾರಿ ಸೀಮ್ ಇರುವಂಥದ್ದು. ಆದರೆ DC ಅವರಿಗೆ ಫೋನ್ ಮಾಡಿದರೆ ಅವರಿಲ್ಲಿ ಅದು ಕೋರ್ಟ್ನಲ್ಲಿದ್ದರು, ಕೋರ್ಟ್ನಿಂದ ಕೆಲಸ ಮುಗಿದಂಥ ತಕ್ಷಣ ಫೋನ್ ಮಾಡ್ತಾರೆ ನನಗೆ. ಇಲ್ಲ ಬೇರೆ ಯಾವುದೇ ಕೆಲಸ ಇದ್ದರೂ ತಕ್ಷಣ ಅವ್ರು ಫೋನ್ ಮಾಡಿ ನಿಮ್ಗೆ ಫೋನ್ ಬಂದಿತ್ತು, ಏನು ಮಾಡಿದ್ದೀರಿ ಅಂತ ಕೇಳ್ತಾರೆ. ಆದರೆ AC ಇವರು ಯಾವ ಲೋಕದಿಂದ ಹಿಡಿದಿದ್ದಾರೆ ಅಂತ ಗೊತ್ತಿಲ್ಲ. ಅವರು ದಕ್ಷಿಣ ಕನ್ನಡ ಜಿಲ್ಲೆ ಇರೋವರು, ಯಾವ ಜಿಲ್ಲೆಯವರು ನನಗೆ ಗೊತ್ತಿಲ್ಲ. ಇಂಥ ಒಂದು ಭ್ರಷ್ಟಾಚಾರಿ ಮನುಷ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಇರಲಿಕ್ಕಿಲ್ಲ ಅಂತ ಹೇಳೋದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಭ್ರಷ್ಟಾಚಾರಿ ಆದರೂ ನಮ್ಮ ತಹಶೀಲ್ದಾರ್ ದೊಡ್ಡ ಭ್ರಷ್ಟಾಚಾರಿ. ಆದರೆ ನಾನು ಫೋನ್ ಮಾಡಿದರೆ ತಕ್ಷಣ ತೆಗಿತಾರೆ. ಎಲ್ಲಿಯಾದರೂ ಕೋರ್ಟ್ನಾಗಿದ್ದರೆ ಕೋರ್ಟ್ ಮುಗಿದ ಕೂಡಲೇ ಹೊರಗೆ ಬಂದು ನನಗೆ ಫೋನ್ ಮಾಡ್ತಾರೆ. ಇದೊಂದು ಎಲ್ಲ ಕೆಟ್ಟ ಗುಣ ಇದ್ದಂಥ ಈ ತಹಶೀಲ್ದಾರಿಗೆ ಒಂದು ಒಳ್ಳೆಯ ಗುಣ ಕೂಡ ಇದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿನಿ ವಿಧಾನಸೌಧಕ್ಕೆ ಹೊಸ ಬಿಲ್ಡಿಂಗ್ ಓಪನ್ ಆಗೋ ಸಂದರ್ಭ ರಾಮಕೃಷ್ಣ ನಮ್ಮ ಸಿದ್ದರಾಮಯ್ಯನವರು ಓಪನ್ ಮಾಡೋ ಸಂದರ್ಭ 1 ಲಕ್ಷ, 2 ಲಕ್ಷ, 3 ಲಕ್ಷ ಇದು ತಹಶೀಲ್ದಾರರ ಬೋರ್ಡ್ ಬಿದ್ದಿದೆ. ಈ ರೀತಿ ಭ್ರಷ್ಟಾಚಾರ ನಡೀತಿದೆ ಈ ಬೆಳ್ತಂಗಡಿಯಲ್ಲಿ. ನಮ್ಮ ಶಾಸಕರು ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವರೇ ನಿರ್ಮೂಲ ಆದರೆ ಮಾತ್ರ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.